ನಗರದ ಕೋಡಿಕಲ್ ನಿವಾಸಿ 74ರ ಹರೆಯದ ಕೋವಿಡ್ ಸೋಂಕಿತೆಯ ಆರೈಕೆಗೆ ಆಕೆಯ ಸೊಸೆಯನ್ನೇ ವೆಲ್ನಾಕ್ ಆಸ್ಪತ್ರೆಯ ವೈದ್ಯರು ನಿಯುಕ್ತಿಗೊಳಿಸಿದ್ದಾರೆ ಎನ್ನಲಾದ ಆಘಾತಕಾರಿ ಘಟನೆ ನಡೆದಿದೆ ಎಂದು ನ್ಯಾಯವಾದಿ ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಎಸ್ಸಿ ವಿನಯ್ ರಾಜ ಆರೋಪಿಸಿದ್ದಾರೆ. ಪ್ರಕಟಣೆಯ ಮೂಲಕ ಹೇಳಿಕೆ ನೀಡಿರುವ ಅವರು, ಈ ವೃದ್ಧೆಯನ್ನ ಆರಂಭದಲ್ಲಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೋವಿಡ್ ಪರೀಕ್ಷೆಯಲ್ಲಿ ಅವರಿಗೆ ಪಾಸಿಟಿವ್ ಕಂಡುಬಂತು. ಆದರೆ ಖಾಸಗಿ ಆಸ್ಪತ್ರೆಯ ದುಬಾರಿ ಬಿಲ್ ಪಾವತಿಸಲು ಸಾಧ್ಯವಾಗಿಲ್ಲ ಎಂದು ಭಾವಿಸಿ ಮನೆ ಮಂದಿ ವೆಲ್ನಾಕ್ ಆಸ್ಪತ್ರೆಗೆ ವೃದ್ಧೆಯನ್ನ ದಾಖಲಿಸಿದ್ರು. ಅಲ್ಲಿನ ವೈದ್ಯರು ಸೋಂಕು ಪೀಡಿತ ವೃದ್ಧೆಯ ಆರೈಕೆಗೆ ಅವರ ಸೊಸೆಯನ್ನೇ ನಿಯುಕ್ತಿಗೊಳಿಸಿದ್ದಾರೆ. ಇದು ಎಷ್ಟು ಸರಿ ಎಂದ ಅವರು, ಸೊಸೆಯ ಪ್ರಾಣಕ್ಕೆ ಹಾನಿಯಾದ್ರೆ ಯಾರು ಹೊಣೆ? ಜಿಲ್ಲಾಡಳಿತ ತಪ್ಪಿತಸ್ಥ ವೈದ್ಯರ ವಿರುದ್ಧ ಏನು ಕ್ರಮ ಕೈಗೊಳ್ಳಲಿದೆ ಎಂದು ಪ್ರಶ್ನಿಸಿದ್ದಾರೆ. ವೃದ್ಧೆಯ ಸೊಸೆಯನ್ನ ವಾರ್ಡ್ನಿಂದ ಹೊರಗಡೆ ಹೋಗಲು ಕೂಡ ಬಿಡದಿರುವುದು ಕಾನೂನು ಬಾಹಿರ ನಡೆಯಾಗಿರುತ್ತದೆ. ಆ ವಾರ್ಡ್ನಲ್ಲಿ 6 ಮಂದಿ ಇತರ ಸೋಂಕಿತರಿದ್ದು ಅವರ ಬಳಿಯೂ ಕೂಡ ಅವರನ್ನ ನೋಡಿಕೊಳ್ಳಲು ಮನೆ ಮಂದಿಯನ್ನ ನಿಲ್ಲಿಸಿರುವುದು ಕಂಡುಬಂದಿದೆ. ಕೂಡಲೇ ಇಂತಹ ವೈದ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಸಿ ವಿನಯ್ ರಾಜ್ ಒತ್ತಾಯಿಸಿದ್ದಾರೆ. ಮಂಗಳೂರು ಕೋಡಿಕಲ್ಲಿನ ಸುಮಾರು 74 ವರ್ಷದ ಒಂದು ವೃದ್ಧ ಮಹಿಳೆ ಕೋವಿಡ್ ಸೋಂಕಿತಳು ಅಂತ ಹೇಳುವಂಥ ಒಂದು ರಿಪೋರ್ಟ್ ಎಜೆ ಆಸ್ಪತ್ರೆಯವರು ಕೊಟ್ಟ ನಂತರ ಅಲ್ಲಿ ದುಬಾರಿ ವೆಚ್ಚ, ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ನಮ್ಮ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಕೋವಿಡ್ ಬ್ಲಾಕ್ ಸುಮಾರು 250 ಬೆಡ್ಡೆಡ್ ಹಾಸ್ಪಿಟಲ್ ಏನಿದೆ ಅಲ್ಲಿಗೆ ನಿನ್ನೆ ರಾತ್ರಿ ಇವರು ತಂದಿದ್ದರು. ಆ ತಂದಂಥ ಒಂದು ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಒಳರೋಗಿಯಾಗಿ ದಾಖಲು ಮಾಡುವಂಥ ಸಂದರ್ಭದಲ್ಲಿ ಅವರ ಮನೆಯವರು, ಅವರ ಮಗಳು ಏನಿದ್ದಾರೆ ಅವರನ್ನು ಅವರ ಜೊತೆಗೆ ವಾರ್ಡಿನಲ್ಲಿ ನಿಲ್ಲಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ವೈದ್ಯರುಗಳು ಅವರಿಗೆ ಒತ್ತಾಯ ಮಾಡಿರುವಂಥದ್ದು ಅದು ಅಕ್ಷಮ್ಯ ಅಪರಾಧ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕೊರೋನಾ ಮಹಾಮಾರಿಯಿಂದ ಜೀವವನ್ನು ರಕ್ಷಿಸಿಕೊಳ್ಳಲಿಕ್ಕೋಸ್ಕರ ನಾವು ಮುಖಗವಸು ನಾವು ಧರಿಸಬೇಕು, ಅಂತರವನ್ನು ಕಾಪಾಡಬೇಕು, ನಾವು ಎಲ್ಲ ರೀತಿಯ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ಸರ್ಕಾರ ಇವತ್ತು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕೊರೋನಾ ಸೋಂಕಿತಳಲ್ಲದಂಥ ಒಂದು ಅವರ ಮನೆಯವರನ್ನು ಸೋಂಕಿತಳರ ಜೊತೆಗೆ ಮಲಗಿಸುವಂಥ ಒಂದು ವಿಚಾರದಲ್ಲಿ ಇಲ್ಲಿಯ ವೈದ್ಯರುಗಳು ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಭಾಳ ಒಂದು ಅಪರಾಧವನ್ನು ಅವರು ಮಾಡ್ತಾ ಇದ್ದಾರೆ. ಇದೊಂದು ಕ್ರಿಮಿನಲ್ ಅಪರಾಧ ಆಗಿದೆ. ಇದರ ವಿರುದ್ಧವಾಗಿ ಕ್ರಮವನ್ನು ಕೂಡ ಇವತ್ತು ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವರ ಮನೆಯವರು ಹೇಳಿದ ಪ್ರಕಾರ ಆ ವಾರ್ಡಿನಲ್ಲಿ ಏನು ಈ ಸೋಂಕಿತರು ಏನಿದ್ದಾರೆ ಅವರ ಜೊತೆಯಲ್ಲಿ ಅವರ ಮನೆಯವರು ಕೂಡ ವಾರ್ಡಿನಲ್ಲಿ ಮಲಗ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ಅವರು ಇವತ್ತು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ಗಂಭೀರವಾದಂಥ ಒಂದು ವಿಚಾರ. ಇದರಿಂದ ಮುಂದಿನ ದಿನಗಳಲ್ಲಿ ಏನಿಲ್ಲಿ ಲಾಕ್ಡೌನ್ ಮಾಡುವುದರ ಮೂಲಕ ಈ ಚೈನನ್ನು ಬ್ರೇಕ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸೋಂಕಿತಳ ಅಲ್ಲದಂಥ ಜನಗಳನ್ನು ಇವರ ಜೊತೆಗೆ ವಾರ್ಡಿನಲ್ಲಿ ಮಲಗಲಿಕ್ಕೆ ಬಿಟ್ಟಿರುವಂಥದ್ದು ನಿಜವಾಗಿಯೂ ಕೂಡ ಇದು ಸೋಂಕನ್ನು ಹರಡಿಸುವಂಥ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾಗಿದೆ. ಜಿಲ್ಲಾಡಳಿತ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ಯಾರು ತಪ್ಪಿತರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.